ಬೆಟ್ಟಂಪಾಡಿ ಶ್ರೀ ಮಹಾಲಿಂಗೇಶ್ವರ ದೇವಾಲಯದಲ್ಲಿ ಲೋಕ ಕಲ್ಯಾಣಾರ್ಥವಾಗಿ ಶ್ರೀ ದೇವರ ಸಾನ್ನಿಧ್ಯ ವೃದ್ಧಿಗಾಗಿ ಬ್ರಹ್ಮಶ್ರೀ ಕೆಮ್ಮಿಂಜೆ ನಾಗೇಶ್ ತಂತ್ರಿಯವರ ನೇತೃತ್ವದಲ್ಲಿ ಶ್ರೀ ದೇವರಿಗೆ ಮಹಾರುದ್ರ ಜಪಾಭಿಷೇಕ ಸೆಪ್ಟೆಂಬರ್ 3 ಮೂರನೇ ಶ್ರಾವಣ ಶನಿವಾರದ ವಿಶೇಷ ದಿನ ನೆರವೇರಿತು. ಮಹಾರುದ್ರ ಜಪಾಭಿಷೇಕದ ಅಂಗವಾಗಿ 200ಕ್ಕೂ ಮಿಕ್ಕಿ ಋತ್ವಿಜರಿಂದ ರುದ್ರ ಪಾರಾಯಣ ಝೇಂಕಾರ ಮೊಳಗಿತು. ದೇವತಾ ಪ್ರಾರ್ಥನೆಯೊಂದಿಗೆ ಮಹಾಸಂಕಲ್ಪ, ಸಕಲ ವಿಘ್ನಗಳ ನಿವಾರಣೆಗಾಗಿ ಶ್ರೀ ಮಹಾಗಣಪತಿ ಹೋಮ, ರುದ್ರ ಪ್ರೀತ್ಯರ್ಥವಾಗಿ ರುದ್ರಹವನ, ಅಭಿಷೇಕ ಪ್ರಿಯನಾದ ಲಿಂಗರೂಪಿಯಾದ ಈಶ್ವರನಿಗೆ ಪಂಚಾಮೃತ ಅಭಿಷೇಕ, ಸಿಯಳಾಭಿಷೇಕ, ಜಲಾಭಿಷೇಕ, ಬಿಲ್ವಾರ್ಚನೆಗಳೊಂದಿಗೆ ವಿಶಿಷ್ಟವಾಗಿ ಶಿವಾರಾಧನೆಯು ನಡೆಯಿತು. ರುದ್ರ ಮಂತ್ರ ಪಠಿಸಲು ಶಿವಮೊಗ್ಗ, ಹುಬ್ಬಳ್ಳಿ, ಸುರತ್ಕಲ್ನಂತಹ ದೂರದ ಊರಿನಿಂದಲೂ ನಿರೀಕ್ಷೆಗೂ ಮೀರಿ ಋತಿಜ್ವರು ಆಗಮಿಸಿದ್ದರು. ದೇವಾಲಯದ ಒಳಾಂಗಣ ಗೋಪುರ ಮತ್ತು ಹೊರಾಂಗಣ ಗೋಪುರಗಳಲ್ಲಿ ಋತಿಜ್ವರು ಕುಳಿತು 5 ತಾಸುಗಳ ಕಾಲ ಶಿವನಿಗೆ ಪ್ರಿಯವಾದ ರುದ್ರಾಧ್ಯಾಯವನ್ನು ಪಠಿಸಿದರು. ನಮಕವೆಂದು ಕರೆಸಿಕೊಂಡಿರುವ ರುದ್ರ ಮಂತ್ರದೊಡನೆ ಹೇಳುವ ಚಮಕ ಮಂತ್ರದಲ್ಲಿ ತಾನು ಮಾಡುವ ಯಜ್ಞದಿಂದ, ಹವನದಿಂದ ಅನ್ನಾದಿ ಸಕಲ ಸಂಪತ್ತು ಸಿದ್ಧಿಸಲಿ, ಭಗವಂತನ ಆರಾಧನೆಗಾಗಿಯೇ ಎಲ್ಲವೂ ನನಗೆ ಉಂಟಾಗಲಿ ಎಂಬ ಸುಂದರ ಪ್ರಾರ್ಥನೆಯು ಸಮ್ಮಿಳಿತವಾಗಿರುತ್ತದೆ ಎಂಬುದು ಈ ವಿಶೇಷ ಆರಾಧನೆಯ ಆಶಯವಾಗಿತ್ತು. ಸರ್ವ ಸೇವೆ, ಮಹಾರುದ್ರ ಜಪಾಭಿಷೇಕ ಸೇವೆ, ಬಿಲ್ವಾರ್ಚನೆ ಸೇವೆ ಮಾಡಿಸಿದ ಭಕ್ತರು ಸೇವಾ ಪ್ರಸಾದ ಸ್ವೀಕರಿಸಿದರು. ಪೂರ್ಣಾಹುತಿ, ಮಂಗಳಾರತಿ, ಮಹಾಪೂಜೆಯ ಬಳಿಕ ಸಾರ್ವಜನಿಕ ಅನ್ನ ಸಂತರ್ಪಣೆ ಜರುಗಿತು. 1500ಕ್ಕೂ ಹೆಚ್ಚು ಮಂದಿ ಅನ್ನಪ್ರಸಾದ ಸ್ವೀಕರಿಸಿದರು. ಇದೇ ವೇಳೆ ಕ್ಷೇತ್ರದ ನೂತನ ನಾಮಫಲಕವನ್ನು ಕ್ಷೇತ್ರದ ತಂತ್ರಿಗಳಾದ ಕೆಮ್ಮಿಂಜೆ ನಾಗೇಶ್ ತಂತ್ರಿ ಅವರು ಅನಾವರಣಗೊಳಿಸಿದರು. ಸುಮಾರು 60,000 ರು ವೆಚ್ಚದಲ್ಲಿ ನಿರ್ಮಿಸಲಾದ ಸ್ಟೀಲಿನ ನಾಮಫಲಕವನ್ನು ಕೊಡುಗೆಯಾಗಿ ಅರ್ಪಿಸಿದ ಕಾರ್ಕಳದ ಸಮೃದ್ಧಿ ಅಲ್ಯೂಮಿನಿಯಂನ ಮಾಲಕ ಧನಂಜಯ್ ರೆಂಜ ವಿಘ್ನೇಶ್ವರ ಟ್ರೇಡರ್ಸ್ನ ಮಾಲಕ ಸತೀಶ್ ಗೌಡ ಪಾರ ಹಾಗೂ ಶಿವಂ ಫ್ಲೋರಿಂಗ್ ವರ್ಕ್ಸ್ನ ಮಾಲಕ ಜಗದೀಶ್ ಸುವರ್ಣ ಬೆಟ್ಟಂಪಾಡಿ ಉಪಸ್ಥಿತರಿದ್ದು ದೇವಾಲಯದ ವತಿಯಿಂದ ಅವರನ್ನು ಪ್ರಸಾದ ನೀಡಿ ಗೌರವಿಸಲಾಯಿತು. ಈ ದಿನ ಸಾವಿರಾರು ಜನಗಳ ಮಧ್ಯೆ ಶ್ರೀದೇವರಿಗೆ ಮಹಾರುದ್ರ ಜಪಾಭಿಷೇಕ, ರುದ್ರ ಹೋಮ, ಗಣಪತಿ ಹೋಮ ಕಾರ್ಯಕ್ರಮ ನಡೆಯಿತು. ಊರ ಪರವೂರ ಭಕ್ತಾಭಿಮಾನಿಗಳು ಬಂದು ಈ ಸೇವೆಯಲ್ಲಿ ಪಾಲ್ಗೊಂಡರು. ಎಲ್ಲ ಊರ ಪರವೂರ ಭಕ್ತಾಭಿಮಾನಿಗಳ ಸಹಕಾರದಿಂದ ಭಾರಿ ವಿಜೃಂಭಣೆಯಿಂದ ಕಾರ್ಯಕ್ರಮ ನೆರವೇರಿತು. ಕಾರ್ಯಕ್ರಮದ ಭಾಗವಹಿಸಿ ಎಲ್ಲರಿಗೂ ಶ್ರೀದೇವರು ಆರೋಗ್ಯ ಭಾಗ್ಯ ಕೊಟ್ಟು ಅನುಗ್ರಹಿಸಲಿ ಎಂದು ಶ್ರೀ ಮಹಾಲಿಂಗೇಶ್ವರನಲ್ಲಿ ಕೇಳುತ್ತಾ ಈ ಕಾರ್ಯಕ್ರಮಕ್ಕೆ ಪ್ರತ್ಯಕ್ಷ ಪರೋಕ್ಷವಾಗಿ ಸಹಕರಿತ ಎಲ್ಲರಿಗೂ ಧನ್ಯವಾದಗಳು ಹೇಳುತ್ತಾ ನಮಸ್ಕಾರ. ಆತ್ಮೀಯರೇ, ಶ್ರೀ ಕ್ಷೇತ್ರದಲ್ಲಿ ಗ್ರಾಮಸ್ಥರ ಸಂಕಲ್ಪದಂತೆ ಇವತ್ತು ಮಹಾರುದ್ರ ಜಪಾಭಿಷೇಕ ಎಂಬ ಅಭೂತಪೂರ್ವವಾದ ಕಾರ್ಯಕ್ರಮ ಸಂಪನ್ನವಾಗಿದೆ. ಸುಮಾರು 200ಕ್ಕೂ ಮಿಕ್ಕಿದ ರುದ್ರಾಧ್ಯಾಯಿಗಳು ಊರಿಂದ ಪರವೂರಿಂದ ಬಂದು ಭಾಗವಹಿಸಿ ಈ ಕಾರ್ಯಕ್ರಮವನ್ನು ಚೆಂದಗಾಣಿಸಿಕೊಟ್ಟಿದ್ದಾರೆ. ಲೋಕ ಕಲ್ಯಾಣಾರ್ಥವಾಗಿ ಮಾಡಿದಂತಹ ಈ ಕಾರ್ಯಕ್ರಮ ಸರ್ವೇ ಜನಾಃ ಸುಖಿನೋ ಭವಂತು ಎನ್ನುವಂತೆ ಕಾಲಕಾಲಕ್ಕೆ ಸರಿಯಾಗಿ ಮಳೆಯಾಗಿ ಬೆಳೆಗಳು, ಪಶುಗಳು ಇವುಗಳಿಂದ ಸಮೃದ್ಧಿಯಾಗಲಿ, ಮನುಷ್ಯರಿಗೆ ಹಾಗೂ ಎಲ್ಲರಿಗೂ ಕೂಡ ಆರೋಗ್ಯ ಭಾಗ್ಯ ಸಿದ್ಧಿಸಲಿ, ಮತ್ತು
ಸರ್ವರಿಗೂ ಸನ್ಮಾನಗಳವಾಗಲಿ ಎನ್ನುವಂತಹ ಒಂದು ಅಭಿಲಾಷೆಯೊಂದಿಗೆ ಶ್ರೀ ಕ್ಷೇತ್ರದಲ್ಲಿ ಈ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ಎಲ್ಲರೂ ಭಾಗವಹಿಸಿ ಇದನ್ನು ಚೆಂದ ಕಾಣಿಸಿಕೊಟ್ಟಿದ್ದೀರಿ. ಅನ್ನ ಸಂತರ್ಪಣೆಯು ಬಹಳ ಚೆನ್ನಾಗಿ ನಡೆದಿದೆ. ಇದಕ್ಕೆ ಸಹಕರಿಸಿದ ಎಲ್ಲರಿಗೂ ಕೂಡ ನಮ್ಮ ಅನಂತ ಕೃತಜ್ಞತೆಗಳು. ಮುಖ್ಯವಾಗಿ ನಮಗೆ ಮಾಧ್ಯಮ ಮಿತ್ರರಾಗಿ ಸುದ್ದಿ ಬಿಡುಗಡೆಯವರು ಸಂಪೂರ್ಣ ಸಹಕಾರವನ್ನು ಕೊಟ್ಟಿದ್ದಾರೆ. ಅವರಿಗೂ ಕೂಡ ಕ್ಷೇತ್ರದ ವತಿಯಿಂದ ನಾವು ಕೃತಜ್ಞತೆಗಳನ್ನು ಸಮರ್ಪಿಸುತ್ತಾ ಇದ್ದೇವೆ. ದೇವಳದ ಆನುವಂಶಿಕ ಆಡಳಿತ ಮೊಕ್ತೇಸರ ವಿನೋದ್ ಕುಮಾರ್ ಬಳ್ಳಾಲ್, ಮೊಕ್ತೇಸರ ವಿನೋದ್ ರೈ, ಅಭಿವೃದ್ಧಿ ಸಮಿತಿ ಸಂಚಾಲಕ ವೇದಮೂರ್ತಿ ದಿನೇಶ್ ಮರಡಿತ್ತಾಯ, ಅಧ್ಯಕ್ಷ ಮನಮೋಹನ್ ರೈ ಚೆಲ್ಯಡ್ಕ, ಕಾರ್ಯದರ್ಶಿ ವಸಂತ್ ಕೃಷ್ಣ ಕೋನಡ್ಕ, ವೇದಮೂರ್ತಿ ಮಂಜಳಗಿರಿ ವೆಂಕಟರಮಣ ಭಟ್ಟ, ವೇದಮೂರ್ತಿ ವೆಂಕಟರಮಣ ಭಟ್ ಬೆಟ್ಟಂಪಾಡಿ, ದೇವಳದ ಅರ್ಚಕ ದಿವಾಕರ್ ಭಟ್ ಸೇರಿದಂತೆ ಊರ ಪರವೂರ ಭಕ್ತಾಭಿಮಾನಿಗಳು ಉಪಸ್ಥಿತರಿದ್ದರು. ನಿಮ್ಮ ಸೇವೆಯಲ್ಲಿ ಪುತ್ತೂರು 1 CSC ಕೇಂದ್ರ. ಇಲ್ಲಿ ವಿದ್ಯಾರ್ಥಿಗಳಿಗೆ ಬೇಕಾದ ಸ್ಕಾಲರ್ಶಿಪ್, ಎಂಟ್ರೆನ್ಸ್ ಎಕ್ಸಾಮ್ಸ್, CET, NEET, JEE, ಬ್ಯಾಂಕಿಂಗ್ ಎಕ್ಸಾಮ್ಸ್, IAS, KS, ಕಾಂಪಿಟೇಟಿವ್ ಎಕ್ಸಾಮ್ಸ್ಗಳ ಆನ್ಲೈನ್ ಅಪ್ಲಿಕೇಶನ್ಗಳ ಸೌಲಭ್ಯ, ಜೊತೆಗೆ ಜೆರಾಕ್ಸ್, ಪ್ರಿಂಟ್, ಕಲರ್ ಪ್ರಿಂಟ್, ಪ್ರಾಜೆಕ್ಟ್ ರಿಪೋರ್ಟ್, ಫೋಟೋ ಪ್ರಿಂಟ್ ಹಾಗೂ ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರ ಮಾಡಿಕೊಡಲಾಗುವುದು. SBI ಕಿಯೋಸ್ಕ್ ಬ್ಯಾಂಕ್ ಇಲ್ಲಿ ಅಕೌಂಟ್ ಓಪನಿಂಗ್, ಯಾವುದೇ ಬ್ಯಾಂಕ್ಗೆ ಮನಿ ಡೆಪಾಸಿಟ್, ವಿಡ್ರಾವಲ್, ಆಧಾರ್ ವಿಡ್ರಾವಲ್ಸ್, ಫೋನ್ ಪೇ, ಗೂಗಲ್ ಪೇ, ಪೇಟಿಎಂ ಫೆಸಿಲಿಟಿ. ಸಂಪರ್ಕಿಸಿ ಪುತ್ತೂರು 1 KSRTC ಬಸ್ ಸ್ಟ್ಯಾಂಡ್ ಬಿಲ್ಡಿಂಗ್, ಪುತ್ತೂರು. ಪುತ್ತೂರು KSRTC ಬಸ್ ನಿಲ್ದಾಣದ ಎದುರು ಅನಿತಾ ಆಯಿಲ್ ಮಿಲ್ ಬಿಲ್ಡಿಂಗ್ ನಲ್ಲಿರುವ ಪುತ್ತೂರು 1 ಶಾಖೆಯಲ್ಲೂ ಈ ಎಲ್ಲ ಸೌಲಭ್ಯಗಳು ಲಭ್ಯ. ಸುದ್ದಿ ಚಾನಲ್, ಕ್ಷಣ ಕ್ಷಣದ ಸುದ್ದಿಗಾಗಿ.